ಉದ್ಯಾವರ ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮಗಳು ಸಂಭ್ರಮದಿಂದ ನಡೆಯುತ್ತಾ ಇವೆ. ಈ ಸಂದರ್ಭದಲ್ಲಿ ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಧಾರ್ಮಿಕ ಕಾರ್ಯಕ್ರಮದ ಅಂಗವಾಗಿ ಹೊರೆಕಾಣಿಕೆ ಸಮರ್ಪಣೆ ಹಾಗೆ ಇತರ ಅನೇಕ ಕ್ಷೇತ್ರಗಳಿಂದ ವಿಶೇಷ ಸೇವಾ ಕೈಂಕರ್ಯಗಳು ನಡೆಯುತ್ತಿವೆ. ಇನ್ನು ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಉಡುಪಿಯ ಯೋಗಬಾಲೆ ತನುಶ್ರೀ ಪಿತ್ರೋಡಿ ಬಳಗದಿಂದ ತನು ಯೋಗ ಭೂಮಿ ಮತ್ತು ನೃತ್ಯ ಕಾರ್ಯಕ್ರಮ ನಡೆಯಿತು. ಆಚಿರೋ ಪ್ರದೇಶಕ್ಕೆ ಕ್ಷಿಪಣಿ ಹಾರಿಸಿದರು. ಇದನ್ನೇ ರಾಮಾಯಣ ಕಾಲದಲ್ಲಿ ದಶರಥ ಮಹಾರಾಜರು ಶಬ್ದವೇದಿ ಅಂತ ಬಳಸಿದ್ರು. ಇಂದಿನ ಕ್ಲೋನಿಂಗ್ ಅಥವಾ ತದ್ರೂಪ ಸೃಷ್ಟಿ ಅಂದಿನ ರಾಕ್ಷಸರ ಋಷಿಮುನಿಗಳ ಸೃಷ್ಟಿಯಾಗಿತ್ತು. ಇಂದಿನ ಟಿವಿ ಅಂದಿನ ಮಹಾಭಾರತದಲ್ಲಿ ಸಂಜಯರು ಧೃತರಾಷ್ಟ್ರ